ಕರ್ನಾಟಕದಲ್ಲಿ ಮಾಯದ ಮಳೆಯ ಹೊಡೆತ ಶುರುವಾಗಿದೆ. 2-3 ದಿನಗಳಿಂದ ಅಬ್ಬರಿಸುತ್ತಿರುವ ವರುಣದೇವ ಜನರ ಬದುಕನ್ನೇ ನೀರಾಬಟ್ಟೆ ಮಾಡುತ್ತಿದ್ದಾನೆ. ಸಂಜೆ ಆದರೆ ಸಾಕು, ಮಳೆ ರೂಪದ ಸುನಾಮಿ ಅಪ್ಪಳಿಸೋದಕ್ಕೆ ಶುರುವಾಗಿದೆ. ಅರ್ಧಕ್ಕರ್ಧ ಕರುನಾಡಿನಲ್ಲಿ ಆಲಿಕಲ್ಲು ಮಳೆ ಅಪ್ಪಳಿಸಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆಗಳೆಲ್ಲ ನೆಲಕಚ್ಚಿದ್ದು ಮೊದಲ ಮಳೆಯೇ ಸಾವು ನೋವನ್ನ ಹೊತ್ತು ತಂದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪ್ರತಾಪುರದಲ್ಲಿ ವರುಣದೇವ ಅವಾಂತರ ಸರಮಾಲೆಯನ್ನೇ ಸೃಷ್ಟಿಸಿದ್ದಾನೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಭತ್ತ, ಮೆಣಸು ಮತ್ತು ಸಜ್ಜೆ ಸಂಪೂರ್ಣ ನೆಲಕಚ್ಚಿವೆ. ಒಂದೇ ಗ್ರಾಮದಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ಎಕರೆ ಬೆಳೆ ನಾಶವಾಗಿದೆ. ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆ ಕಟಾವಿಗೆ ಬಂದಿತ್ತು. ಇಂತಹ ಹೊತ್ತಲ್ಲಿ ಹೀಗಾಯಿತು ಅಂತ ರೈತರು ಕಣ್ಣೀರಿಡಿದ್ದಾರೆ. ನೋಡಲು ಸಣ್ಣ ಗೋಲಿಗಳಂತೆ ಅಥವಾ ಐಸ್ ಕಂಡಿಯಂತೆ ಆಕರ್ಷಕವಾಗಿ ಕಂಡರೂ ಇವುಗಳ ಅಬ್ಬರ ಮಾತ್ರ ಅಷ್ಟೇ ಭಯಾನಕವಾಗಿರುತ್ತದೆ. ಗಾಳಿಯ ಒತ್ತಡ ಮತ್ತು ತೇವಾಂಶದ ಏರುಪೇರಿನಿಂದಾಗಿ ವಾತಾವರಣದ ಎತ್ತರದ ಪದರದಲ್ಲಿ ನೀರಿನ ಹನಿಗಳು ಹೆಪ್ಪುಗಟ್ಟಿ ಆಲಿಕಲ್ಲುಗಳಾಗಿ ರೂಪಾಂತರಗೊಳ್ಳುತ್ತವೆ. ಕೆಲವೊಮ್ಮೆ ಇವು ಬಟಾಣೆ ಕಾಳಿನ ಗಾತ್ರದಲ್ಲಿದ್ದರೆ, ಇನ್ನು ಕೆಲವು ಭೀಕರ ಸಂದರ್ಭದಲ್ಲಿ ಕ್ರಿಕೆಟ್ ಬಾಲ್ ಅಥವಾ ಅದಕ್ಕಿಂತ ದೊಡ್ಡ ಗಾತ್ರದಲ್ಲಿ ಬಿದ್ದು ಆಸ್ತಿಪಾಸ್ತಿ ಹಾಗೂ ಜೀವ ಸಂಕುಲಕ್ಕೆ ಭಾರಿ ಹಾನಿ ಉಂಟು ಮಾಡುತ್ತವೆ. ಪ್ರಕೃತಿಯ ಈ ವಿಸ್ಮಯಕಾರಿ ವಿದ್ಯಮಾನ ಹಿಂದಿನ ವೈಜ್ಞಾನಿಕ ಕಾರಣಗಳು ಮತ್ತು ಅದು ಉಂಟಾಗುವ ಪರಿಣಾಮಗಳ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇಸಿಗೆಗಾಲದಲ್ಲಿ ಶಾಖ ಹೆಚ್ಚಾಗಿ ಸಾಯಂಕಾಲದ ಹೊತ್ತು ಮಳೆ ಆಗೋದನ್ನು ನೀವು ಕಂಡಿರಬಹುದು. ಮಿಂಚು ಗುಡುಗು ಸಹಿತ ಈ ಸಮಯದಲ್ಲಿ ಮಳೆ ಆಗುತ್ತದೆ. ಹಾಗೆ ಈ ರೀತಿ ಮಳೆಯಾದಾಗ ಆಲೆಕಲ್ಲುಗಳು ಬೀಳುವುದು ಸಹಜ. ನೀವು ಆಲೆಕಲ್ಲುಗಳನ್ನು ಕಂಡಿರಬಹುದು, ಮುಟ್ಟಿರಬಹುದು ಹಾಗೂ ಅವುಗಳನ್ನ ಐಸ್ ಕ್ಯಾಂಡಿ ತರ ತಿಂದಿರಬಹುದು. ಈ ರೀತಿ ಮಳೆಯಾದಾಗ ಒಂದು ವೇಳೆ ನಿಮ್ಮ ಮನೆಯ ಮೇಲೆ ಬಿದ್ದಾಗ ಹೆಚ್ಚಿನ ಸದ್ದನ್ನು ಮಾಡುತ್ತದೆ. ಯಾಕಂದ್ರೆ ಆಲಿಕಲ್ಲುಗಳು ಸರಿಸುಮಾರು 1 ಗೋಲಿಯಷ್ಟು ದೊಡ್ಡದಾಗಿರುತ್ತವೆ. ಅಥವಾ ನೀವು ಬಾತ್ರೂಮ್ನಲ್ಲಿ ಬಳಸುವಂತಹ ನೆಪ್ತಲಿನ್ ಬಾಲುಗಳನ್ನು ಕಂಡಿರಬಹುದು. ಅವು ಅಷ್ಟು ಗಾತ್ರಕ್ಕೆ ಆಲೆಕಲ್ಲುಗಳು ಇರುತ್ತವೆ. ಆದರೆ ಫೆಬ್ರವರಿ 8, 2018 ಅಮೆರಿಕದ ಡೆಟ್ರಾಯ್ಟ್ ನಗರ ಹತ್ತಿರ ಒಂದು ಆಲೆಕಲ್ಲು ಮಳೆ ಆಗುತ್ತದೆ. ಈ ಮಳೆಯಾದ ಕಾರಣ ನೂರಾರು ಚಿಕ್ಕ ಚಿಕ್ಕ ಪ್ರಾಣಿಗಳು, ಪಕ್ಷಿಗಳು, ಜೀವಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿವೆ. ಹಾಗೆಯೇ ಎಷ್ಟೋ ಜನಕ್ಕೂ ಕೂಡ ಹಲವಾರು ರೀತಿಯ ಗಾಯಗಳಾಗಿವೆ. ಇದಕ್ಕೆ ಕಾರಣ ಆ ಆಲೆಕಲ್ಲುಗಳ ಗಾತ್ರ. ಇದು ಪ್ರಕೃತಿಯ ವಿಸ್ಮಯವೋ ವಿಚಿತ್ರವೋ ಗೊತ್ತಿಲ್ಲ. ಆ ದಿನ ಆಲೆಕಲ್ಲು ಮಳೆ ಆದಾಗ ಆ ಆಲೆಕಲ್ಲುಗಳ ಗಾತ್ರ ಎಷ್ಟಿರಬಹುದೆಂದು ನೀವು ಯೋಚನೆ ಮಾಡುತ್ತೀರಾ? ಹೌದು, ಆ ಆಲೆಕಲ್ಲುಗಳ ಗಾತ್ರ ಬರೋಬ್ಬರಿ ಕ್ರಿಕೆಟ್ ಬಾಲ್ನಷ್ಟು ದೊಡ್ಡದಾಗಿತ್ತು. ಒಂದು ವೇಳೆ ಕ್ರಿಕೆಟ್ ಬಾಲು ನಿಮ್ಮ ತಲೆ ಮೇಲೆ ಬಿದ್ದರೆ ನಿಮ್ಮ ತಲೆ ಏನಾಗಬಹುದು ಊಹಿಸಿಕೊಳ್ಳಿ. ಅಂತಹದ್ರಲ್ಲಿ ನೂರಾರು ಆಲೆಕಲ್ಲುಗಳು ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಹೋಗಲಿ ನಿಂತಿರುವ ಕಾರುಗಳ ಮೇಲೆ ಬಿದ್ದರೆ ಆ ಕಾರುಗಳ ಪರಿಸ್ಥಿತಿ ಏನಾಗಿರಬಾರದು. ಹೌದು ಸ್ನೇಹಿತರೆ, ಆ ದಿನ ಇಂತಹ ಒಂದು ಆಲೆಕಲ್ಲು ಮಳೆಯಿಂದ ನೂರಾರು ಜನಕ್ಕೆ ಗಾಯಗಳಾಗಿವೆ. ಎಷ್ಟೋ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಎಷ್ಟೋ ಜನಕ್ಕೆ ತಲೆಗೆ ಪೆಟ್ಟು ಬಿದ್ದು ವಾರಗಟ್ಟಲೆ ಆಸ್ಪತ್ರೆಯಲ್ಲಿ ಕಳೆಯಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಈ ಮಳೆಯಿಂದ 3 ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು. ಇನ್ನು ಹೊರಗೆ ನಿಂತಿರುವ ವಾಹನಗಳ ಪರಿಸ್ಥಿತಿಯಂತೂ ಕೇಳಲೇಬೇಡಿ. ಕಾರುಗಳ ಟಾಪ್ಗಳು, ಬಾನೆಟ್ ಹಾಗೂ ಗಾಜುಗಳು ಪುಡಿ ಪುಡಿಯಾಗಿ ಹೋಗಿದ್ದವು. ಸ್ನೇಹಿತರೆ, ಈ ಆಲೆಕಲ್ಲು ಎಂದರೆ ಮೋಡದಲ್ಲಿ ಘರ್ಷಣೆ ಉಂಟಾಗಿ ಭೂಮಿಗೆ ಬೀಳುವಂತಹ ಸಣ್ಣ ಹಿಮಗಡ್ಡೆಗಳಾಗಿವೆ. ಮಳೆ ಆಗುವಾಗ ಈ ಆಲೆಕಲ್ಲುಗಳು ಹೇಗೆ ಬೀಳುತ್ತವೆ ಎಂಬುದು ಎಲ್ಲರ ಕುತೂಹಲವನ್ನು ಕೆರಳಿಸುತ್ತದೆ. ಹಿಮ ಮತ್ತು ನೀರಿನ ಪರ್ಯಾಯ ಮಿಶ್ರಣದಿಂದ ಆಲೆಕಲ್ಲುಗಳು ಬೆಳೆಯುತ್ತವೆ ಮತ್ತು ದೊಡ್ಡದಾಗುತ್ತವೆ. ಹವಾಮಾನ ಶಾಸ್ತ್ರದ ಪ್ರಕಾರ ಆಲೆಕಲ್ಲುಗಳು 3 ಸನ್ನಿವೇಶದಲ್ಲಿ ಬೀಳುತ್ತವೆ. ಮೊದಲನೇ ಸನ್ನಿವೇಶ ಕೆಳಮಟ್ಟದಲ್ಲಿ ತೇವಪೂರಿತ ಬಿಸಿಗಾಳಿ ಉಂಟಾದಾಗ. ಎರಡನೆಯದು ಸಿಡಿಲಿನಿಂದ ಕೂಡಿದ ಬಿರುಗಾಳಿ ಎತ್ತರವಾಗಿ ವ್ಯಾಪಿಸಿದಾಗ. ಭೂಮಿಯಿಂದ 10,000ರಿಂದ 12,000 ಅಡಿಯಷ್ಟು ಎತ್ತರವಾಗಿ ಹಿಮಬಿಂದುವಾದಾಗ. ಮೂರನೇ ಸನ್ನಿವೇಶದಲ್ಲಿ ಆಲೆಕಲ್ಲುಗಳು ಗುಡುಗು ಬಿರುಗಾಳಿ ಸಮಯದಲ್ಲಿ ಬೀಳುತ್ತವೆ. ಆಲೆಕಲ್ಲು ಮಳೆ ಬಂದರೆ ಕನಿಷ್ಠ 3 ತಿಂಗಳು ಬೇರೆ ಮಳೆ ಬರುವುದಿಲ್ಲ ಎಂದು ಗ್ರಾಮೀಣ ಭಾಗದಲ್ಲಿ ನಂಬಿಕೆ ಇದೆ. ಆದರೆ ಈಗ ಅದು ಸುಳ್ಳಾಗಿದೆ. ವೈಜ್ಞಾನಿಕ ಅಧ್ಯಯನ ಮತ್ತು ವಾಸ್ತವತೆಯ ತಿಳುವಳಿಕೆಯ ಮೇಲೆ ಈ ನಂಬಿಕೆ ಹುಸಿ ಎಂದು ಸಾಬೀತುಪಡಿಸಲಾಗಿದೆ. ಭೂಮಿಯ ಮೇಲಿಂದ ತೇವಾಂಶವುಳ್ಳ ಗಾಳಿ ಏಕಕಾಲಕ್ಕೆ ಮೇಲಿರುವುದರಿಂದ ಆಲೆಕಲ್ಲುಗಳು ಉತ್ಪತ್ತಿಯಾಗುತ್ತವೆ. ನೀರಿನ ಹನಿಗಳು ಹೆಪ್ಪುಗಟ್ಟಿ ನೀರಿನಲ್ಲಿರುವ ತೇವಾಂಶ ಹೆಚ್ಚಾದಾಗ ಆಲೆಕಲ್ಲುಗಳು ತೂಕ ಮತ್ತು ಗಾತ್ರ ದೊಡ್ಡದಾಗುತ್ತವೆ. ತೂಕ ಮತ್ತು ಗಾತ್ರ ಹೆಚ್ಚಿದಂತೆ ಮೇಲಕ್ಕಿರುವುದು ಕಷ್ಟವಾಗುತ್ತದೆ. ಆಗ ಜೋರಾಗಿ ಗಾಳಿ ಬೀಸಿದಾಗ ಈ ರೀತಿ ಆಲೆಕಲ್ಲು ಮಳೆಯಾಗುತ್ತದೆ. ಬೀಳುವ ಸಮಯದಲ್ಲಿ ಗಾಳಿಯಲ್ಲಿರುವ ತೇವಾಂಶ ಹಿರಿ ಮತ್ತಷ್ಟು ದೊಡ್ಡದಾಗುತ್ತದೆ. ಇದೇ ಕಾರಣ ದೊಡ್ಡ ದೊಡ್ಡ ಆಲೆಕಲ್ಲುಗಳು ಉಂಟಾಗುತ್ತವೆ.
ಸ್ನೇಹಿತರೆ, ನೋಡಿದರಲ್ಲ, ಪ್ರಕೃತಿಯ ಮುಂದೆ ಮಾನವನ ಆಟ ನಡೆಯಲು ಸಾಧ್ಯವೇ ಇಲ್ಲ. ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ಏನು ಬರುತ್ತದೆ ಅನ್ನುವುದು ಹೇಳಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಇನ್ನೂ ಮಳೆ ಆಗದಿದ್ದಾಗ ಇತ್ತೀಚೆಗೆ ಆರ್ಟಿಫಿಷಿಯಲ್ ಅಂದ್ರೆ ಕೃತಕ ಮಳೆಯನ್ನು ಕೂಡ ಸೃಷ್ಟಿಸುವ ವಿಧಾನಗಳು ತುಂಬಾನೇ ಉಂಟಾಗಿವೆ. ಮೋಡ ಬಿತ್ತನೆ. ಕೆಲ ವರ್ಷಗಳ ಹಿಂದೆ ಹೀಗೊಂದು ಪದ ಒಮ್ಮೆಲೆ ಬೆಳಕಿಗೆ ಬಂದಿತ್ತು. ಬರಗಾಲದಿಂದ ತತ್ತರಿಸಿದ್ದ ಕರ್ನಾಟಕಕ್ಕೆ ಮಳೆ ಬರಿಸಲು ಮೋಡದಲ್ಲಿಯೇ ಬಾನೋಡಿಗಳಿಂದ ಬಿತ್ತನೆಯ ಕೆಲಸವಂತೆ, ಅದು ಮಳೆ ತರುತ್ತದೆಯಂತೆ. ಹೀಗೆ ಆಗಂತೆ ಹೀಗಂತೆ ಅನ್ನುವ ಅಂತೆ ಕಂತೆಗಳ ಮಾತುಗಳು ಎಲ್ಲೆಡೆ ಹರಡಲು ಪ್ರಾರಂಭಿಸಿದ್ದವು. ನೆಲದಲ್ಲಿ ಬಿತ್ತನೆ ಮಾಡಿದ ರೈತ ಮೊದಲ ಬಾರಿಗೆ ಬಾನಿನಲ್ಲಿ ಬಿತ್ತನೆ ಮಾಡುವ ಇದ್ಯಾವ ಬಿತ್ತನೆ ಅಂತ ಯೋಚನೆ ಮಾಡುತ್ತಿದ್ದ. ಕೆಲ ಊರುಗಳ ಮೇಲೆ ಬಾನೋಡುಗಳು ಹಾರಾಡಿ ಮೋಡ ಬಿತ್ತನೆಯಿಂದ ಮಳೆ ಸುರಿಸಿದ್ದು ಸುದ್ದಿಯಾಗಿತ್ತು. ಇಡೀ ಭಾರತದಲ್ಲಿಯೇ ಈ ತರದ ಮಳೆ ಸುರಿಸಲು ಮೋಡ ಬಿತ್ತನೆಗೆ ಕಾಯ ಹಾಕಿದ್ದ ಮೊದಲ ನಾಡು ಕರ್ನಾಟಕ ಅಂತ ಕೂಡ ಹೆಸರುವಾಸಿಯಾಗಿತ್ತು. ಮೋಡ ಬಿತ್ತನೆ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಮೋಡ ಮತ್ತು ಮಳೆಯ ಬಗ್ಗೆ ಒಂಚೂರು ಮಾಹಿತಿಯನ್ನ ಮೊದಲು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಕಡಲು, ಹೊಳೆ, ನೆಲದ ಹಲವೆಡೆ ಇರುವ ನೀರು ಬಿಸಿಗೆ ಕಾಯ್ದು ಆವಿಯಾಗುತ್ತದೆ. ಹೀಗೆ ಉಂಟಾದ ನೀರಾವಿಯು ಗಾಳಿಯೊಳಗೆ ಬೆರೆತು ಬಾನಿನೆಡೆಗೆ ಸಾಗತೊಡಗುತ್ತದೆ. ಗಾಳಿಯು ಬಿಸಿಯಾಗಿದ್ದಷ್ಟು ಅದು ತನ್ನಲ್ಲಿ ಹೆಚ್ಚೆಚ್ಚು ನೀರಾವಿಯನ್ನ ಅಡಗಿಸಿಕೊಳ್ಳಬಹುದು. ಆದರೆ ನೆಲದಿಂದ ಮೇಲೆ ಮೇಲೆ ಹೋದಂತೆಲ್ಲ ಅದರಲ್ಲಿರುವ ತಾಪಮಾನ ಅಂದ್ರೆ ಟೆಂಪರೇಚರ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ಹಂತದಲ್ಲಿ ತಾಪಮಾನ ತುಂಬಾ ಕಡಿಮೆಯಾಗಿ ಗಾಳಿಗೆ ತನ್ನಲ್ಲಿ ಇನ್ನಷ್ಟು ನೀರಾವಿಯಾಗಿ ಹಿಡಿದುಕೊಳ್ಳಲು ಆಗುವುದಿಲ್ಲ. ಈ ಹಂತದ ಗಾಳಿಯನ್ನ ತಣಿದ ಗಾಳಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಸ್ಯಾಚುರೇಟೆಡ್ ಏರ್ ಅಂತ ಕರೆಯುತ್ತಾರೆ. ಈ ತಣದ ಗಾಳಿಯು ತನಗೆ ಭಾರವಾದ ನೀರಾವಿಯನ್ನ ಹೊತ್ತುಕೊಂಡು ಬಾನಿನಲ್ಲಿ ಒಂದೆಡೆ ನೆಲೆ ನಿಲ್ಲುತ್ತದೆ. ಇವುಗಳನ್ನೇ ಮೋಡ ಎಂದು ಕರೆಯುತ್ತಾರೆ. ಹೀಗೆ ನೆಲೆಗೊಂಡ ಮೋಡದಲ್ಲಿ ನೀರು ಹನಿಗಳು ತುಂಬಾ ತಂಪಾಗಿದ್ದು ಅವುಗಳ ತಾಪಮಾನ ಕೆಲವೊಮ್ಮೆ 40 ಡಿಗ್ರಿ ಸೆಲ್ಸಿಯಸ್ ಕೂಡ ಆಗಿರುತ್ತದೆ. ಇಲ್ಲಿ ಇನ್ನೊಂದು ತಿಳಿಯಬೇಕಾದ ವಿಷಯವೇನೆಂದರೆ, ಇಷ್ಟು ತಂಪಾಗಿದ್ದರೂ ಎಲ್ಲ ಹನಿಗಳು ಗಟ್ಟಿ ಮಂಜಿನ ರೂಪದಲ್ಲಿರದೆ ಕೆಲವು ಹನಿಗಳು ನೀರಿನ ರೂಪದಲ್ಲಿಯೇ ಉಳಿದು ಬಿಡುತ್ತವೆ. ಇದಕ್ಕೆ ಕಾರಣವೇನೆಂದರೆ, ಸಾಮಾನ್ಯ ಒತ್ತಡದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಹೆಪ್ಪುಗಟ್ಟುವ ನೀರು ಬಾನಿನಲ್ಲಿ ಮೇಲೆ ಹೋದಂತೆ ಒತ್ತಡ ಕಡಿಮೆ ಇರುವುದರಿಂದ ಅದರ ಹೆಪ್ಪುಗಟ್ಟುವಿಕೆ ತಾಪಮಾನ ಅಂದ್ರೆ ಫ್ರೀಸಿಂಗ್ ಟೆಂಪರೇಚರ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಮೋಡದಲ್ಲಿರುವ ಚಿಕ್ಕ ನೀರಿನ ಹನಿಗಳು ಮತ್ತು ಮಂಜಿನ ಗಟ್ಟಿ ನೀರು ಹನಿಗಳು ಒಂದಕ್ಕೊಂದು ಬೆಸೆದು ಇಲ್ಲವೇ ಮೋಡದಲ್ಲಿರುವ ಇತರೆ ಪುಟಾಣಿ ಕಣಗಳನ್ನ ಸುತ್ತುವರೆದು ದೊಡ್ಡದಾಗುತ್ತಾ ಹೋಗುತ್ತವೆ. ಹೀಗೆ ದೊಡ್ಡದಾದ ನೀರಿನ ಮಂಜಿನ ಹೊತ್ತುಕೊಂಡಿರುವ ಮೋಡಕ್ಕೆ ಅವುಗಳ ತೂಕ ತಾಳಿಕೊಳ್ಳಲು ಆಗದಂತಹ ಪರಿಸ್ಥಿತಿ ಬಂದು ಬಿಡುತ್ತದೆ. ಆಗಲೇ ನೋಡಿ ಅವು ನೆಲಕ್ಕೆ ಅಪ್ಪಳಿಸಿ ಮಳೆಯಾಗಿ ಸುರಿಯುತ್ತವೆ.